ಸ್ನೇಹನ ಕಟ್ಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಸರ್. ಈಗ ಮೊದಲು ನಾನು ಟೆಂಪರ್ಮೆಂಟ್ ಆಗಿದ್ದರೆ 2 ನಿಮಿಷ ಫೋನ್ ಎತ್ತಿ ಡಬ 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 ಎತ್ಬಿಟ್ಟು ಇಟ್ಟರೆ ನೆಕ್ಸ್ಟ್ ಅದು ಬ್ಲಾಕ್ ಹೋದ್ರೆ ಇನ್ನು ಲೈಫ್ ಅದು ಆನ್ ಆಗಲ್ಲ. ಕಿಚ್ಚ ಸುದೀಪ್ ಅವರು ಸಂದರ್ಶನವೊಂದರಲ್ಲಿ ನೀಡಿರುವ ಹೇಳಿಕೆಯಿಂದ ದಚ್ಚು ಮತ್ತು ಕಿಚ್ಚನ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡಿತ್ತು. ಈ ವಿಚಾರವಾಗಿ ದರ್ಶನ್ ಅವರು ಒಂದಿಷ್ಟು ಖಾರವಾಗಿಯೇ ಪ್ರತಿಕ್ರಿಯಿಸಿದ್ರು. ಕಿಚ್ಚನನ್ನು ಸಾಮಾಜಿಕ ಜಾಲತಾಣಗಳಿಂದ ಅನ್ಫಾಲೋ ಮಾಡಿ ನಾವು ಗೆಳೆಯರಲ್ಲ, ಚಿತ್ರರಂಗದ ಕೇವಲ ನಟರಷ್ಟೇ ಎಂದು ಟ್ವೀಟ್ ಕೂಡ ಮಾಡಿದ್ರು. ಇಷ್ಟಾದರೂ ಕಿಚ್ಚ ಸುದೀಪ್ ಅವರು ಡಿ ಬಾಸ್ ಅನ್ನು ಅನ್ಫಾಲೋ ಮಾಡಿರಲಿಲ್ಲ. ಆದರೆ ಒಂದಿಷ್ಟು ತಿಂಗಳ ಕಾಯುವಿಕೆಯ ಬಳಿಕ ಅದೊಂದು ದಿನ ಕಿಚ್ಚ ಕೂಡ ಡಿ ಬಾಸ್ ಅನ್ನು ಅನ್ಫಾಲೋ ಮಾಡಿದ್ರು. ಇಷ್ಟಕ್ಕೂ ಇವರಿಬ್ಬರ ಸ್ನೇಹ ಅಳಸಲು ಕಾರಣ ಪ್ರತ್ಯಕ್ಷವಾಗಿ ಇವರಿಬ್ಬರೇ ಆಗಿರ್ಬೋದು, ಆದರೆ ಪರೋಕ್ಷವಾಗಿ ಉತ್ತರ ಬೇರೆನೇ ಇದೆ. ಈ ಪೈಕಿ ಇವರಿಬ್ಬರ ಸುತ್ತಮುತ್ತ ಇರುವ ಒಂದಿಷ್ಟು ಮಂದಿ ಎನ್ನೋ ಮಾತುಗಳು ಕೇಳಿಬರ್ತಿದೆ. ಅದೇನೇ ಇರಲಿ, ಇಂಡಸ್ಟ್ರಿಯ ಅತ್ಯುತ್ತಮ ಸ್ನೇಹಿತರು ದೂರ ದೂರ ಆದ ಬಳಿಕ ಇವರಿಬ್ಬರ ಅಭಿಮಾನಿಗಳ ಮಧ್ಯೆ ಕಂದಕವೇ ನಿರ್ಮಾಣವಾಯಿತು. ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗ್ತಿದ್ದಂತೆ ಪರಸ್ಪರ ಕೆಸರೆರೆಚಾಟ, ಅಸಭ್ಯ, ಅಶ್ಲೀಲವಾಗಿ ಬಿಂಬಿಸಿ ಒಂದಿಷ್ಟು ಮಂದಿ ವಿಕೃತ ಆನಂದವೂ ಪಟ್ರು. ಇವೆಲ್ಲದರ ಮಧ್ಯೆ ಒಂದಿಷ್ಟು ನೈಜ ಅಭಿಮಾನಿಗಳು ಇವರಿಬ್ರು ಒಂದಾಗಬೇಕು ಅಂತ ಬಯಸುವವರೂ ಇದ್ದಾರೆ. ಎಸ್, ದರ್ಶನ್ ಸುದೀಪ್ ಮತ್ತೆ ಒಂದಾಗಬೇಕು ಅಂತ ಬಯಸುವ ಅದೆಷ್ಟು ಅಭಿಮಾನಿಗಳಿದ್ದಾರೆ. ಇತ್ತೀಚೆಗೆ ದರ್ಶನ್ ಅವರ ಜೀವನದಲ್ಲಿ ಒಂದಿಷ್ಟು ಕಹಿ ಘಟನೆಗಳು ನಡೆದಿವೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಕೈ ಜೋಡಿಸ್ತಾರೆ, ಯಾರು ಕೈ ಬಿಡ್ತಾರೆ ಎನ್ನೋದು ದರ್ಶನ್ ಅವರಿಗೆ ಚೆನ್ನಾಗಿ ಅರ್ಥ ಆದಂತಿದೆ. ಮೊದಲಾಗಿದ್ರೆ ತಕ್ಷಣ ರಿಯಾಕ್ಟ್ ಆಗ್ತಿದ್ದೆ, ಆದರೆ ಇವಾಗ ಸ್ವಲ್ಪ ಸಮಯ ತೆಗೆದುಕೊಂಡು ಎಲ್ಲವನ್ನು ಪರಿಗಣಿಸಿ ರಿಯಾಕ್ಟ್ ಆಗ್ತೀನಿ ಎಂದು ಇತ್ತೀಚೆಗೆ ಉಮಾಪತಿಯವರ ವಿಚಾರದಲ್ಲಿ ದರ್ಶನ್ ಅವರು ಹೇಳಿದ್ರು. ಸರ್, ಯಾವತ್ತು ಅಲ್ಲಲ್ಲ ಒಂದು ಸ್ನೇಹನ ಕಟ್ಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಸರ್. 2 ನಿಮಿಷ, ಈಗ ಮೊದಲು ನಾನು ಟೆಂಪರ್ಮೆಂಟ್ ಆಗಿದ್ದರೆ 2 ನಿಮಿಷ ಫೋನ್ ಎತ್ತಿ ಡಬ 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 ಎತ್ಬಿಟ್ಟು ಇಟ್ಟರೆ ನೆಕ್ಸ್ಟ್ ಅದು ಬ್ಲಾಕ್ ಹೋದ್ರೆ ಇನ್ನು ಲೈಫ್ ಅದು ಆನ್ ಆಗಲ್ಲ. ಇಲ್ಲ, ಈಗ ಮೋಸ್ಟ್ಲಿ ಅದು ಮಾಡಿದವ್ರು ಏನ್ ಅನ್ಕೊಂಡ್ರು, ಈಗ ನ್ಯೂಸ್ ಹೇಳಿದ ತಕ್ಷಣ ದರ್ಶನ್ ಫೋನ್ ಎತ್ಕೊಳ್ತಾನೆ, ಡಮ 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 ಎಲ್ಲ ಇದು ಮಾಡ್ತಾರೆ, ಓಕೆ ಅಂತ ಅನ್ಬಿಟ್ಟು. ಬಟ್ ಆಕ್ಚುಲಿ ನಾನು ತುಂಬಾ ಕೂಲ್ ಆಗೋದು, ಏನು ಈ ತರ ತಡಿಯ ನೋಡೋಣ. ಎಸ್, ಕೇಳಿದ್ರಲ್ಲ, ಡಿ ಬಾಸ್ ಅವರು ಸುದೀಪ್ ಅವರೊಂದಿಗೆ ಆಗಿರುವ ಮನಸ್ತಾಪದಲ್ಲಿ ಇಬ್ಬರದ್ದು ತಪ್ಪಿಲ್ಲ. ಅವರಿವರು ಅಲ್ಲಾಡಿಸಿರೋ ಕಡ್ಡಿಯಿಂದ ಇಬ್ಬರ ಜೀವನದಲ್ಲಿದ್ದ ಸ್ನೇಹ ಕದಡಿದೆಯಷ್ಟೇ. ಅಂದು ಏನಾಯಿತು, ಏನೆಲ್ಲ ನಡೆಯಿತು ಅನ್ನೋದನ್ನು ಇಬ್ಬರು ಘಟಾನುಘಟಿಗಳು ಪರಾಮರ್ಶೆ ನಡೆಸಿ ಎಲ್ಲ ಮನಸ್ತಾಪಗಳು ತಿಳಿಯಾಗುತ್ತೆ. ಮುಂದಿನ ಪೀಳಿಗೆಗೆ ದಚ್ಚು ಕಿಚ್ಚ ಅಂದ್ರೆ ಕನ್ನಡ ಚಿತ್ರರಂಗದ ಅಂಬಿ ಮತ್ತು ವಿಷ್ಣುದಾದ ಅನ್ನುವಂತಾಗುತ್ತೆ. ಈ ವಿಡಿಯೋದಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಖುಷಿಯಾಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ. ಸ್ನೇಹನ ಕಟ್ಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಸರ್. ಈಗ ಮೊದಲು ನಾನು ಟೆಂಪರ್ಮೆಂಟ್ ಆಗಿದ್ದರೆ 2 ನಿಮಿಷ ಫೋನ್ ಎತ್ತಿ ಡಬ 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 ಎತ್ಬಿಟ್ಟು ಇಟ್ಟರೆ ನೆಕ್ಸ್ಟ್ ಅದು ಬ್ಲಾಕ್ ಹೋದ್ರೆ ಇನ್ನು ಲೈಫ್ ಅದು ಆನ್ ಆಗಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.